ಉಡುಪಿ ನಗರದಲ್ಲಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಂತಹ ಸರಳುಗಳಿಗೆ ಮುಕ್ತಿಯನ್ನು ನೀಡಲಾಗಿದೆ. ಉಡುಪಿಯ ಕನಕದಾಸ ರಸ್ತೆಯಿಂದ ತಿರುವು ಪಡೆದಿರುವ ರಾಜಾಜಿ ಕ್ರಾಸ್ ರಸ್ತೆಯಲ್ಲಿ ಕಬ್ಬಿಣದ ಸರಳುಗಳು ಮೇಲೆದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದವು. ಇಲ್ಲಿ ಹಲವರು ಎಡವಿ ಬಿದ್ದಿದ್ದು ಗಾಯಗಳಾದಂಥ ಘಟನೆ ನಡೆದಿತ್ತು. ನಗರಸಭೆ ತಕ್ಷಣ ಸಮಸ್ಯೆಯನ್ನು ಪರಿಹರಿಸುವಂತೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ಕಾರ್ಯಕರ್ತರು ಆಗ್ರಹಿಸಿದ್ರು. ಸಂಬಂಧಪಟ್ಟವರು ಸ್ಪಂದಿಸದೇ ಇರೋದರಿಂದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ ಅವರು ಸ್ಥಳೀಯ ಆಟೋ ಚಾಲಕರ ನೆರವು ಪಡೆದು ಯಂತ್ರದ ಮೂಲಕ ಎದ್ದಿರುವ ಕಬ್ಬಿಣದ ಸರಳುಗಳನ್ನು ಕತ್ತರಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.